ಇಂದು ಮಂಗಳೂರಿನ ಪಿವಿಆರ್ ಚಿತ್ರಮಂದಿರದಲ್ಲಿ ಹಬ್ಬದ ವಾತಾವರಣ. ಎಲ್ಲೆಲ್ಲೂ ಜಗಮಗಿಸೋ ಜನಗಳು. ಈ ಮಧ್ಯೆ ಕೋಸ್ಟಲ್ ವುಡ್ನ ಸ್ಟಾರ್ ಸೂಪರ್ ಸ್ಟಾರ್ಗಳು. ಇವೆಲ್ಲ ಕಂಡು ಬಂದಿದ್ದು ಕೋಸ್ಟಲ್ ವುಡ್ನ ಬಹುನಿರೀಕ್ಷಿತ ಸಿನಿಮಾ ಉಮಿಲ್ ಚಿತ್ರದ ಬಿಡುಗಡೆ ಸಮಾರಂಭದಲ್ಲಿ. ಪ್ರಪ್ರಥಮ ಪ್ರದರ್ಶನ ನೋಡ್ಕೊಂಡು ಮಾತೆಲ್ಲ ಉಮಿಲು ಬಂದ ಗಿಡ ಬಂದ ಉಮಿಲು ಯಾಪ ಬರ್ಕೊಂಡು ಕಾತೊಂದು ಈ ಮಾತ್ರ ಕಾಪು ಯಾಪಲ ಉಮಿಲು ಬರ್ಪಿಲಕ ಇದಕ್ಕೆ ಮಾತೆಲ್ಲ ಕಾತೊಂದು ಈ ಫಿಲ್ಮ್ ಮಾತೆಲ್ಲ ಸಪೋರ್ಟ್ ಮಾಡ್ಕೊಂಡು ರಂಜಿತ್ ಸುವರ್ಣ ನಿರ್ದೇಶನದ ಉಮಿಲ್ ಇಂದು ತುಳುನಾಡಿನ 12 ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದೆ. ಹೀಗಾಗಿ ಮಂಗಳೂರಿನ ಪಿವಿಆರ್ ಚಿತ್ರಮಂದಿರದಲ್ಲಿ ಬಿಡುಗಡೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಸಮಾರಂಭದಲ್ಲಿ ಉಮಿಲ್ ಚಿತ್ರತಂಡದ ಜೊತೆಗೆ ಕೋಸ್ಟಲ್ ವುಡ್ನ ದಿಗ್ಗಜರಾದ ಅಪ್ಪೆ ಟೀಚರ್ ಚಿತ್ರದ ನಿರ್ದೇಶಕ ಕಿಶೋರ್ ಮೂಡಬಿದ್ರೆ, ನಿರ್ಮಾಪಕ ನಿರ್ದೇಶಕ ಪ್ರಕಾಶ್ ಪಾಂಡೇಶ್ವರ್, ಪಮ್ಮಣ್ಣ ದಿ ಗ್ರೇಟ್ ಚಿತ್ರದ ನಿರ್ದೇಶಕ ಇಸ್ಮಾಯಿಲ್ ಮೂಡುಶೆಡ್ಡೆ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು ಉಮಿಲ್ ಚಿತ್ರಕ್ಕೆ ತುಳುನಾಡಿನಾದ್ಯಂತ ಭಾರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಈಗಾಗಲೇ ಮನೆ ಮಂದಿಯೆಲ್ಲ ಚಿತ್ರಮಂದಿರದತ್ತ ಧಾವಿಸುತ್ತಿದ್ದು ಉಮಿಲ್ಗೆ ಜೈ ಎನ್ನುತ್ತಿದ್ದಾರೆ. ಈಗಾಗಲೇ ಒಂದು ಹಂತದಲ್ಲಿ ಉಮಿಲ್ ಗೆಲುವಿನ ಪತಾಕೆ ಹಾರಿಸಿದ್ದು ಯಶಸ್ವಿ ಜನಭರಿತ ಪ್ರದರ್ಶನ ಕಾಣ್ತಾ ಇದೆ. ಕೋಸ್ಟಲ್ ವುಡ್ನ ಮೊಟ್ಟ ಮೊದಲ ಗ್ರಾಫಿಕ್ಸ್ ಚಿತ್ರವನ್ನು ನೀವು ನೋಡಿಲ್ಲ ಎಂದಾದ್ರೆ ಈ ದಿನವೇ ಕುಟುಂಬ ಸಮೇತ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಉಮಿಲ್ ಅನ್ನು ಕಣ್ತುಂಬಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.